21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಮದ್ಯ ಮಾರಾಟ ಮಾಡುವಂತಿಲ್ಲ ಎಂಬ ನಿರ್ಧಾರವನ್ನ ಸಡಿಲಿಸಿ ವಯಸ್ಸಿನ ಮಿತಿಯನ್ನ 18 ವರ್ಷಗಳಿಗೆ ಇಳಿಕೆ ಮಾಡಲು ಕರ್ನಾಟಕ ಅಬಕಾರಿ ಪರವಾನಗಿ ನಿಯಮಗಳಿಗೆ ತಿದ್ದುಪಡಿ ತರುವ ರಾಜ್ಯ ಸರ್ಕಾರದ ಪ್ರಸ್ತಾವವನ್ನ ಕಾಂಗ್ರೆಸ್ ಖಂಡಿಸುತ್ತದೆ ಎಂದು ವಿಧಾನಸಭೆಯ ಪ್ರತಿಪಕ್ಷ ಉಪನಾಯಕ ಯುಟಿ ಖಾದರ್ ತಿಳಿಸಿದ್ದಾರೆ। ಇಂದು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರ ಈ ಪ್ರಸ್ತಾವವನ್ನ ಹಿಂದಕ್ಕೆ ಪಡೆಯಬೇಕು, ಪ್ರಸ್ತಾವವನ್ನ ಕೈಬಿಡದಿದ್ರೆ ಇದರ ವಿರುದ್ಧ ನಡೆಯುವಂತಹ ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷ ನೇತೃತ್ವ ವಹಿಸಲಿದೆ ಎಂದರು। ಬಿಜೆಪಿಯವರಿಗೆ ಕೇವಲ ದುಡ್ಡು ಮಾತ್ರ ಬೇಕು, ಪೆಟ್ರೋಲ್ ಮತ್ತು ಗ್ಯಾಸ್ ಬೆಲೆ ಏರಿಕೆ ,40% ಕಮಿಷನ್ ದುಡ್ಡು ಸಾಕಾಗದೆ ಇದೀಗ 18 ವರ್ಷ ಪ್ರಾಯದ ಮಕ್ಕಳಿಗೂ ಕೂಡ ಮದ್ಯ ಕುಡಿಸಿ ಹಣ ಮಾಡಲು ಹೊರಟಿದ್ದಾರೆ। ಇಂತಹ ಕಾನೂನುಗಳಿಂದ ಸಮಾಜದ ಮೇಲೆ ಉಂಟಾಗುವ ಪರಿಣಾಮಗಳ ಬಗ್ಗೆ ಅವರಿಗೆ ಪರಿವೆಯೇ ಇಲ್ಲದಂತಾಗಿದೆ। ಸಂಸ್ಕೃತಿ, ದೇಶ ಪ್ರೇಮ, ಯುವ ಸಬಲೀಕರಣದ ಬಗ್ಗೆ ಮಾತನಾಡುವ ಬಿಜೆಪಿ ಯುವ ಜನರನ್ನ ದುಶ್ಚಟಗಳಿಗೆ ಬಲಿಯಾಗಿಸಲು ಹೊರಟಿದೆ ಎಂದು ಆರೋಪಿಸಿದರು। ಸರ್ಕಾರಕ್ಕೆ ಆದಾಯ ಗಳಿಸಲು 18 ವರ್ಷ ಪ್ರಾಯದ ಮಕ್ಕಳಿಗೂ ಕೂಡ ಮದ್ಯ ಖರೀದಿಸಲು ಅನುಮತಿ ನೀಡುವುದನ್ನು ಬಿಟ್ಟು ದುಂದು ವೆಚ್ಚ, ಆದಾಯ ಸೋರಿಕೆ ಮತ್ತು ಭ್ರಷ್ಟಾಚಾರಕ್ಕೆ ತಡೆಯದಂತಹ ಕ್ರಮ ಅನುಸರಿಸಲಿ ಎಂದು ಸಲಹೆಯನ್ನ ನೀಡಿದರು। ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ಸದಾಶಿವ ಉಳ್ಳಾಲ್, ಕಳ್ಳಿಗೆ ತಾರನಾಥ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು। ಕರ್ನಾಟಕ ರಾಜ್ಯ ಸರ್ಕಾರ ರೂಲ್ಸ್ ಜಾರಿ ಮಾಡಲಿಕ್ಕೆ ಆಲೋಚನೆ ಮಾಡ್ತಾ ಇದೆ। ಅದು ಯಾವುದಂತಂದರೆ 18 ವರ್ಷದ ವಯಸ್ಸಿನವರಿಗೆ ಮದ್ಯಪಾನವನ್ನು ನೇರವಾಗಿ ಹೋಗಿ ತಕೊಂಡು ಬರಲಿಕ್ಕೆ ಅವಕಾಶ ಕೊಡುವುದಂತೇಳಿ ಬಿಜೆಪಿಯ ಈ ಕ್ರಮವನ್ನು ನಾವೆಲ್ಲ ತೀವ್ರವಾಗಿ ನಾವಿವತ್ತು ಖಂಡಿಸ್ತೇವೆ। ಇದು ಒಂದು ತಲೆಮಾರನ್ನು ನಾಶ ಮಾಡುವಂಥ ಒಂದು ಕ್ರಮ ಇವತ್ತಾಗಿದೆ। ಯುವಕರಿಗೆ ಬೇಕಾಗಿ, ಯುವ ಜನಾಂಗ ಬೇಕಾಗಿ ಯಾವುದೇ ಉದ್ಯೋಗ ಸೃಷ್ಟಿಸಲಿಕ್ಕೆ ಆಗಲಿಲ್ಲ, ಯುವ ಸಬಲೀಕರಣ ಸಂಬಂಧಪಟ್ಟ ಕಾರ್ಯಕ್ರಮ ಕೊಡಲಿಕ್ಕೆ ಆಗಲಿಲ್ಲ। ಈಗ ಯುವಕರನ್ನು ಮದ್ಯಪಾನ ಚಟಕ್ಕೆ ಮುಕ್ತಾವಕಾಶ ಮಾಡಿಕೊಡುವಂಥ ವ್ಯವಸ್ಥೆ ಇವತ್ತು ಮಾಡ್ತಾ ಇರೋದು ಈ ಬಿಜೆಪಿ ಸರ್ಕಾರಕ್ಕೆ ಇದರ ಪರಿಣಾಮ ಏನಾಗ್ತದೆ ಅಂತ ಅರ್ಥವೇ ಆಗುವುದಿಲ್ಲ। ಬರೀ ಒಂದು ದುಡ್ಡು ಬೇಕಾ? ಇದೀಗ ಮದ್ಯಪಾನ ಮಕ್ಕಳಿಗೆ ಮತ್ತು ಯುವಕರಿಗೆ ನೀವು ಮದ್ಯಪಾನ ಕುಡಿಯಿರಿ, ನಿಮಗೆ ಫ್ರೀ ಅವಕಾಶ ಅಂತ ಹೇಳಿ ಇವತ್ತು ಅವರಿಂದ ಲೂಟಿ ಮಾಡೋದು, ಈ ರೀತಿ ಮಾಡಿ ಸರ್ಕಾರ ನಡೆಸಬೇಕಾ? ಇದು ಇಡೀ ದೇಶಕ್ಕೂ ಮಾರಕ, ಇಡೀ ತಲೆಮಾರನ್ನು ನಾಶಪಡಿಸುವಂತ ಕೆಲಸ ಬಿಜೆಪಿಯವರು ಮಾಡ್ತಾ ಇದ್ದಾರೆ। ಯಾವುದೇ ತಾಯಿ ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ। ಈಗ ಇವತ್ತು ಮದ್ಯಪಾನ ಕೇಳ್ತಾರೆ, ನಾಳೆ ನೀವು ಸಿಗರೇಟ್ ಕೇಳ್ತೀರಿ। ನಾನೇ ಆರೋಗ್ಯ ಮಂತ್ರಿ ಇದ್ದಾಗ ನಾವು ಇಡೀ ರಾಜ್ಯದಲ್ಲಿ ಗುಡ್ಕ, ಇವರು ಬಿಜೆಪಿ ಇದ್ದಾಗ ಗುಡ್ಕ ಬ್ಯಾನ್ ಆಗಲಿಲ್ಲ, ನಾನೇ ಬಂದು ಗುಡ್ಕೊಂಡು ಬ್ಯಾನ್ ಮಾಡಿದ್ದೆ। ಒಂದು ಕಡೆ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಜಿ ಅವರು, ಇನ್ನಿತರ ಸಂಘ ಸಂಸ್ಥೆಯವರು, ಧರ್ಮಸ್ಥಳ ಸ್ವಸಹಾಯ ಸಂಘ, ಅದು ನವೋದಯ ಸ್ವಸಹಾಯ ಸಂಘ ಇರಲಿ, ಬೇರೆ ಸಂಘ, ಅವರು ಕಷ್ಟಪಟ್ಟು ಸ್ಥಳೀಯರ ಸಹಕಾರ ಪಡೆದುಕೊಂಡು ಮದ್ಯ ಮುಕ್ತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಮಧ್ಯವರ್ಜನ ಶಿಬಿರ ಅಂತ ಮಾಡೋದು ಯಾರು? ಸಂಘ ಸಂಸ್ಥೆಯವರು, ಪರಮ ಪೂಜ್ಯ ವೀರೇಂದ್ರಜಿ ಅವರ ಮಾರ್ಗದರ್ಶನದಲ್ಲಿ। ನೀವು ಅಧಿಕಾರದಲ್ಲಿ ಕೂತ್ಕೊಂಡವರು ಜನರು ಬಂದು ನೀವು ಜನರ ನಶಿಸಲಿಕ್ಕೆ ಕಾನೂನು ತರುವುದಾ? ಇದನ್ನು ಯಾರು ಸಹಿಸಬಹುದಾ? ತಂದೆ ತಾಯಂದಿರು ಭವಿಷ್ಯದ ಕುಟುಂಬಕ್ಕೆ, ಭವಿಷ್ಯದ ಸಮಾಜಕ್ಕೆ ಮಾರಕವಾಗಿ ನಮ್ಗೆ ಯಾವುದೇ ಯೋಜನೆ ಅಗತ್ಯ ಇಲ್ಲ, ಯಾವುದೇ ಇನ್ಕಮ್ ಕೂಡ ಅಗತ್ಯ ಇಲ್ಲ। ಇನ್ಕಮ್ ಬರಬೇಕಾದ್ರೆ ದುಂದು ವೆಚ್ಚವನ್ನು, ಸೋರಿಕೆಯನ್ನು, 40% ಭ್ರಷ್ಟಾಚಾರವನ್ನು, ಅನಗತ್ಯವಾದ ಕೆಲಸಗಳನ್ನು ನೀವು ನಿಲ್ಲಿಸಿ।